ಬಹಳ ಒಂದು ಪ್ರೋತ್ಸಾಹಕವಾದಂಥ ಇದೊಂದು ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಾನು ಕೂಡ ಒಂದು ಆಹಾರ ಉದ್ದಿಮೆ ಮಾಡುವ ಈ ಒಂದು ಆಹಾರ ಉದ್ದಿಮೆಗೆ ಒಂದು ಪ್ರೋತ್ಸಾಹಕವಾದಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದಂಥ ವಿಜಯ ಸಾಮ್ರಾಟಿನ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನಾನು ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಹೇಳ್ತೇನೆ. ಆಮೇಲೆ ಇವತ್ತಿನ ಒಂದು ಕಾರ್ಯಕ್ರಮ ಮಹಾಲಿಂಗೇಶ್ವರನ ಸನ್ನಿಧಿಯಲ್ಲಿ ಹತ್ತಿರದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದೆ. ಇದೊಂದು ಅದ್ಭುತ ಸಕ್ಸಸ್ ಆಗಲಿ. ಮತ್ತು ನಾಳೆಯ ಒಂದು ಪಿಲಿಗೊಬ್ಬು ಕಾರ್ಯಕ್ರಮ ಕೂಡ ಅತ್ಯಂತ ಯಶಸ್ವಿ ಕಾರ್ಯಕ್ರಮವಾಗಲಿ. ಆ ಮಹಾಲಿಂಗೇಶ್ವರನ ಸನ್ನಿಧಿಯಲ್ಲಿ ಒಳ್ಳೆಯ ವ್ಯವಸ್ಥೆಯಲ್ಲಿ ಒಂದು ಹರಕೆಗೋಸ್ಕರ ಶುರುವಾದಂಥ ಹುಲಿ ವೇಷ ಅಥವಾ ಹುಲಿ ಆಟ ಇವತ್ತು ಅದಕ್ಕೊಂದು ವಿಜೃಂಭಣೆಯ ವೇದಿಕೆ ಸಿಗ್ತಾ, ಅದಕ್ಕೊಂದು ಮನ್ನಣೆ ಸಿಗ್ತಾ, ಇಡೀ ರಾಷ್ಟ್ರ ಮಟ್ಟದಲ್ಲಿ ಅದು ಗುರುತಿಸುವಂಥ ಒಂದು ಸಂಸ್ಕೃತಿ ಅಥವಾ ಒಂದು ವ್ಯವಸ್ಥೆ ಈಗ ಏನು ತಯಾರಾಗ್ತಾ ಇದೆ. ಇಂಥ ಒಂದು ವೇದಿಕೆಯ ಬದಿಯಲ್ಲಿ ಎಷ್ಟು ಒಳ್ಳೆಯ ರೀತಿಯ ಒಂದು ಆಹಾರದ ಉದ್ಯಮದ ಮಳಿಗೆಗಳು ಬಂದಂಥ ಜನರ ಕಣ್ಣನ್ನು, ಮನಸ್ಸನ್ನು, ಹೊಟ್ಟೆಯನ್ನು ತಂಪು ಮಾಡಲಿಕ್ಕಿದೆ ಅಂತ ಹೇಳೋದು ಬಹಳ ಸಂತೋಷದಿಂದ ಇದನ್ನು ಹುಲಿವೇಷವನ್ನು ನೋಡಿ ಇಲ್ಲಿ ಆಹಾರವನ್ನು ಸವಿದು ತೆರಳಬೇಕು ಅಂತೇಳಿ ವಿನಂತಿಯನ್ನು ಕೂಡ ಮಾಡ್ತಾ ನನ್ನ ಮಾತುಗಳಿಗೆ ವಿರಾಮ. ಎಲ್ಲ ಪಿಲಿಗೊಬ್ಬು ಈ ಈತಮಲ್ಲ ಒಂಜಿ ಕಾರ್ಯಕ್ರಮವನ್ನು ಈ ಪುತ್ತೂರ್ದ ಜಾಗಡು ಆಯೋಜನೆ ಮಾಡ್ತದೆ. ಇಡೀ ಊರ್ದ ಜನಕ್ಕೂ ಲೆಪಡಾದು ಆಕಲಿಗೆ ಒಂಜಿ ಎಡ್ಡೆ ಸಂತೋಷಕರವಾಯಿನಂಚಿನ ವ್ಯವಸ್ಥೆಯನ್ನು ಮಾಡ್ತಿನಂಚಿನ ಸಾಜಿರೈಕ್ಲಿಗೆ ಬೊಕ್ಕ ಇಡೀ ಅರಣ ತಂಡವು ಯಾನು ಅಭಿನಂದನೆ ಸಲ್ಲಿಸಾಳೆ. ಆ ಸುಲಭದ ಬೇಲತ್ತು ಈತ ಮಲ್ಲ ಒಂಜಿ ಕಾರ್ಯಕ್ರಮ ಮಲ್ಪೋಡು ತಂಡ ಕರಿನ ಒಂಜರ ತಿಂಗಳು ದುಂಚಿ 6 ಬೊಕ್ಕಾರಣ ತಂಡ ನಿರಂತರವಾದ ಬೇತೆ ರೀತಿಯ ಶ್ರಮವನ್ನು ಮಾಡ್ತದೆ. ಈ ಕಾರ್ಯಕ್ರಮದ ಯಶಸ್ವಿದ ಪಿರೋಡು ಬೇಲೆ ಬೇಂತೊಂದು ಅಂಚಾದು ಈ ಕಾರ್ಯಕ್ರಮ ಖಂಡಿತವಾದ ಮಹಾಲಿಂಗೇಶ್ವರನ ದಯಟ್ಟು ನಮ್ಮ ಮಾತೆಲ್ಲ ನಮ್ಮದು ಬೈದಂಚಿನ ದೈವದೇವರ ಅನುಗ್ರಹಗಳು ಯಶಸ್ವಿಯಾದ ನಡಪನ್ನು ಪಂಪಿನಕ್ಕೆ ಖಂಡಿತ ತೊಂದರೆ ಆವಂದು ಯಶಸ್ವಿಯಾದ ನೆರವೇರಡು ಆಯ್ತ. ಒಟ್ಟಿಗೆ ಆಹಾರ ಮೇಳ ಸರ್ ಪಂಡಿರುತ್ತೆ. ಇಡೀ ಜಗತ್ತಿಗೆ ಇಡ್ಲಿ ದೋಸೆದಂಚಿನ ಅಡ್ಡೇನು ಅಡಿಕ್ಟ್ ಮಲ್ತಿನ ಅಡ್ಡೇರನ್ನು ತ್ವಜ್ಪಾದು ಕೊಡ್ತೀನಂಚಿನ ಒಂಜಿ ಜಾಗ ತಂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಡು ತಿನ್ನಾತ್ ಅರಿಟ್ಟು ಮಲ್ಪುನಂಚಿನ ತಿಂಡಿ ತಿನಸುಲು ಆವಡು ಅತನ ಬೇತೆ ರೀತಿಯ ಪದಾರ್ಥಗಳನ್ನು ಸೇರಿಸಾದ ಮಲ್ತಿನಂಚಿನ ತಿಂಡಿ ತಿನಸುಲು ಆವಡು ಜಗತ್ತದ ಊರುಡ್ಲ ಇಚ್ಚಿ. ಇನ್ನು ಜಗತ್ತದ ಹೋಟೆಲ್ದ ಮೂಲೆ ಹೋಟೆಲ್ಗೆ ಪೋರ್ನಲ್ಲ ಇಡ್ಲಿ ದೋಸೆ ಉಂಟು. ನಮ್ಮ ಅಪ್ಪೆಲ್ಲು, ನಮ್ಮ ಹಿರಿಯಾಕುಲು, ನಮ್ಮ ಅಕ್ಕನಕುಲು ಏತ್ ರೀತಿಯ ತಿಂಡಿ ತಿನಸುలను ಮಲ್ತದ ಪಾಡ್ದೇರ ಬಂಡ ಒಂಜಿ ಪುಂಡಿಯಿಂದ ಬಂಡ ಅರಿಟ್ಟು ಬಂದ ಪುಂಡಿ ಬಂಡ 25 ಟೈಪದ ಪುಂಡಿಗಳನ್ನು ಮಲ್ತದೆ. ಒಂಜಿ ಗಟ್ಟಿಯಿಂದ ಬಂಡ 100 ಮಿತ್ತದ ಗಟ್ಟಿನ ಮಲ್ತು ಬಾಳ್ದೆ. ಒಂಜಿ ದೋಸೆ ಬಂಡ 200 ಮಿತ್ತದ ಟೈಪದ ದೋಸೆಲುಂಟು. ಪ್ರತಿ ಒಂಜಿ ಕಜಪುಲಿನ ಪತ್ತೆ ಅಂದ್ರೆ 1000 ಟೈಪದ ಕಜಪುಲುಂಟು. ಮುಲ್ಪ ನಡಪನ ಒವೇ ಕಾರ್ಯಕ್ರಮ ಆವಡು ಮಲ್ಲ ಕಾರ್ಯಕ್ರಮ ಆಡು ಮುಲ್ಪ ಪಾಡ್ನಾಥ್ ಮಲ್ಪುನಾಥ್ ಕಜಿಪುಲ ಆವಡು ತಿಂಡಿ ತಿನಸುನಾಡು ಜಗತ್ತದ ಮೂಲೆಯಿಂದ ಮಲ್ಲ ಕಾರ್ಯಕ್ರಮಗಳ ಖಂಡಿತವಾದ ಆಪುಜಿ. ಬೇತೆ ಪರ ಊರ್ಲೆಡು ಖಾಲಿ ಬ್ರೆಡ್ ಬನ್ ನಡಪುನಂಚಿನ ತಿಂಡಿ ತಿನಸುಗಳು. ನಮ್ಮ ಉತ್ತರ ಭಾರತ ಹೋಗೊಂಡ ಚಪಾತಿ ಅಂಚಿನ ಐಟಮ್ಗಳು ಒಂಜಿ ಬಟಾಟೆ ಮಲ್ತಿನ ಕಜಿಪುನು ಅಡಿಗೆ ಮುಗಿಪುವೆ. ಅವೇ ನಮ್ಮ ಕರ್ನಾಟಕ ಕಡೆ ಪೋರ್ನ ಸ್ವರಪನ ಲೆಕ್ಕನೆ ಅಂಚೆ ಬಿಜಾಪುರದ ಮೇಯ್ಕು ಧಾರವಾಡದ ಮೇಯ್ಕು ಪೋಯರ್ದಂಡ ಖಾಲಿ ಜೋಳದ ರೊಟ್ಟಿ ಐತ ಒಟ್ಟಿಗೆ ಗುರಿಯಳ್ಳಿ ಚಟ್ನಿ ಬದನೆಕಾಯಿ ಪಲ್ಯ. ಅವೇ ಬೆಂಗಳೂರದ ಮೇಯ್ಕು ಪೋಯರ್ದಂಡ ರಾಗಿ ಮುದ್ದೆ, ಹಾಸನದ ಮೇಯ್ಕು ಬಂಡ ರಾಗಿ ಮುದ್ದೆ. ಅಂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಂಚಲ್ಲ ದಕ್ಷಿಣ ಕನ್ನಡದ ಉದ್ದಾಗಲಗು ಪೋಲೆ ಇನ್ನಿತ್ತ ದಿನತ್ತ ಒಂಜಿ ಫಂಕ್ಷನ್ ಇತ್ತಿನ ಐಟಮ್ ಎಲ್ಲದ ದಿನ ಟುಪ್ಪುಚಿ ಆತ್ ಟೈಪುದ ತಿಂಡಿ ತಿನಸುಲು. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ